ಕೋರಮಂಗಲ್ ಸಪೋರ್ಟ್ ಟಗ್ನಲ್ಲಿದ್ದ 9 ಜನರು ಬಚಾವಾದರೂ ಪಡುಬಿದ್ರೆಯಲ್ಲಿ ಮುಳುಗಿದ 3 ಮಂಗಳವಾರ ಬೆಳಗಿನವರೆಗೂ ಪತ್ತೆ ಆಗಿಲ್ಲ. ಪಡುಬಿದ್ರೆಯ ಕಾಡಿಪಟ್ಲದ ಬಳಿ ಸಮುದ್ರ ದಡದಲ್ಲಿ ಮಗುಚಿದ ಸ್ಥಿತಿಯಲ್ಲಿ ಪತ್ತೆ ಆದ ಗುಜರಾತ್ ಮೂಲದ ಆ ಲಯನ್ಸ್ ಟಗ್ ಮೇಲೆತ್ತುವ ಕಾರ್ಯ 3ನೇ ದಿನವೂ ಮುಂದೂಡಲ್ಪಟ್ಟಿದೆ. ಈ ಟಗ್ ಮೇಲೆತ್ತಲು MRPL ರಂಗ ಪ್ರವೇಶ ಮಾಡಿದೆ. ತೌಕ್ತೆ ಚಂಡಮಾರುತಕ್ಕೆ ಸಿಲುಕಿ ಮಂಗಳೂರು ಬಂದರಿನಿಂದ 4 ನಾಟಿಕಲ್ ಮೈಲು ದೂರದಲ್ಲಿ ಟಗ್ ಮುಳುಗಿತ್ತು. 8 ಮಂದಿ ಇದ್ದ ಆ ಲಯನ್ಸ್ ಟಗ್ ಮುಳುಗಿದ ಸಂದರ್ಭ ಲೈಫ್ ಜಾಕೆಟ್ ಬಳಸಿ ಸಾಹಸಿಕವಾಗಿ ಈಜಿ ಬಚಾವಾಗಿದ್ದರು. ಮತ್ತೆ 2 ಮೃತದೇಹ ಶನಿವಾರ ಮತ್ತು ಭಾನುವಾರ ಎರ್ಮಳ್ಳಿಯಲ್ಲಿ ಪತ್ತೆ ಆಗಿತ್ತು. ಒಂದೋ ಮಗುಚಿದ ಟಗ್ನ ಕ್ಯಾಂಟೀನ್ ಒಳಗಡೆ ಮೃತದೇಹ ಇರಬಹುದು ಅಥವಾ ಕಡಲಬ್ಬರಕ್ಕೆ ಸಿಲುಕಿ ಮೃತಪಟ್ಟ ದೇಹ ದೂರ ಸಾಗಿರಬಹುದು ಎನ್ನಲಾಗಿದೆ. ಜಿಪ್ ಆಫೀಸರ್ ಅಶ್ಫಾಕ್ ಅಲಿ, ಸಿಮೆಂಟ್ ಡ್ರೈವಿಂಗ್ ಪ್ರೋ ಮೊಯಿನ್ದೀನ್ ಹಕ್ ಮತ್ತು ಚಾಲಕ ಪವನ್ ಚಂದ್ ಕಟೋಜ್ ನಾಪತ್ತೆಯಾಗಿದ್ದಾರೆ.